ಕುರ್ನಾಡು ಪಂಚಾಯತ್ನಿಂದ ತನಗೆ ಬಹಳ ಅನ್ಯಾಯವಾಗಿದೆ. ತಾನು ಕಳೆದ ಹಲವು ವರ್ಷಗಳಿಂದ ಸ್ವಚ್ಛತಾ ಕೆಲಸದಲ್ಲಿ ನಿರತನಾಗಿದ್ದೇನೆ. ಇದುವರೆಗೆ ಬಂದ ಸರ್ಕಾರ ನಮ್ಮ ಕೆಲಸವನ್ನ ಖಾಯಂ ಮಾಡುವುದಾಗಿ ಹೇಳಿದ್ರು. ಆದರೆ ಅದೇನೂ ಆಗಿಲ್ಲ. ನಮ್ಮನ್ನು ಯಾರೋ ಪರ್ಮನೆಂಟ್ ಮಾಡಿಲ್ಲ. ನಾವು ಅಲ್ಪ ಸಮಯದಲ್ಲಿ ಹೆಚ್ಚು ದುಡಿಯುತ್ತಿದ್ದೇವೆ. ನಮಗೆ ಏನೂ ವ್ಯವಸ್ಥೆಯೂ ಇಲ್ಲ. ನಮಗೆ ತುಂಬಾ ಅನ್ಯಾಯವಾಗುತ್ತಿದೆ. ಸಂಬಳವನ್ನಾದರೂ ಹೆಚ್ಚು ಮಾಡಿ ಎಂದು ಸಫಾಯಿ ಕರ್ಮಚಾರಿ ಬಾಬು ಎಂಬುವರು ತಮ್ಮ ನೋವನ್ನ ಆಯೋಗದ ಅಧ್ಯಕ್ಷ ಶಿವಣ್ಣ ಅವರ ಮುಂದೆ ವ್ಯಕ್ತಪಡಿಸಿದರು. ಸಂಬಳ ಹೆಚ್ಚು ಮಾಡಿ ಕೆಲಸವನ್ನ ಶಾಶ್ವತ ಮಾಡಬೇಕೆಂದವರು ಒತ್ತಾಯಿಸಿದರು. ಆಯೋಗದ ಅಧ್ಯಕ್ಷರು ಬಂದಾಗ ತಮ್ಮ ಬೇಡಿಕೆಗಳನ್ನು ಅವರ ಮುಂದಿಟ್ಟಿದ್ರು. ಇದನ್ನ ಪರಿಶೀಲಿಸಿ ತಾನು ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಶಿವಣ್ಣ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಆಂಡ ಎಂಕ್ ಇತ್ತೆ ಭಾರಿ ಅಲ್ಪ ಕುರ್ನಾಡು ಪಂಚಾಯತ್ ಭಾರಿ ಅನ್ಯಾಯ ಒಂದುಂಡು. ಪಂಡ ಎಂಕ್ಲೆಗ್ ಪರ್ಮನೆಂಟ್ ಇಲ್ಲ ಆತ ಜೋಂಜ್ಮೇಟ್ ಈ ತೋರ್ಸ ಬೇಲೆ ಮಲ್ತದ್ದು ದುಮ್ಮು ಎನ್ಮೂರು ಸಹ ಗಾಡಿ ನುಕ್ಕೊಂಡುತ್ತೆ ಎಂಕ್ಲ ಬೇರೆ BJP ಸಂತೋಷನೆ ಪಂಡರು ಯಡಿಯೂರಪ್ಪ ಬತ್ತೇಂಡ್ಕ ಎಂಕ್ಲೇನು ಪರ್ಮನೆಂಟ್ ಮಲ್ಪು ನಿಕ್ಲೇನು ನಾನು ಪರ್ಮನೆಂಟ್ ಮಲ್ಪನ್ನು ಪಂಡು ಇತ್ತೇರು ಆಂಡ ಆರು ಪರ್ಮನೆಂಟ್ ಮಲ್ತಿಜ ದಾಲಜ್ಜಿ ಇತ್ತಂಜಿ ಆಡಳಿತ ಕಾಂಗ್ರೆಸ್ ಆಡಳಿತ ಬತ್ತಂಡು ಮೆಕ್ಕಲ್ಲ ಪಂಡ್ಪುಣತ್ತೆ ಇತ್ನಟ ಎಂಕ್ಲೇನು ಪರ್ಮನೆಂಟ್ ಮಲ್ಪಂದೆ ಆಟಕ್ಕೆ ಬಿಡ್ತೇರು ಒಂಜು ಇಟ್ಟು ಸಂಬಳ ಕಮ್ಮಿ 16,000 ಎಂಕ್ 16,000 ಅಲ್ಲಿಗೆ 8,000 ಕಾಂಡ ಬರ್ಪೋ ಕಾಂಡ 5 ಗಂಟೆ ಬರ್ತದೆ ಮಾರ್ಗಕ್ಕೆ ಮುಡಿಪು ಪ್ಯಾಂಟ್ ಐಡಿ ಕ್ಲೀನ್ ಮಾಡ್ತದ್ದು ಎಂಕ್ಲು ಬಾಕಿದ ಬುಕ್ಕ ಪೂರ ಬೇಲೆ ಮಲ್ಪೋ ಕಜಾವು ಲೋಡ್ ಮಲ್ಪೋಡು ಕೊನೋಡು ಒಂಜು ಮಾಲಿಗೆ ಮಿತಾರೋಡು ಪಿರಾವುಲು ಬೇತ ಮಲ್ಪೋಡು ಕಜಾವುನು ಪಿರ ಅಲ್ಪ ಸ್ವಚ್ಛತೆ ಮಲ್ಪೋಡು ಘಟಕದವಳು ಕಾಂಡ ಬೊಲ್ಪು ಹತ್ತದು ಇಂದು ಪೂರ ಬೇಲೆ ಬಂಡ ಭಾರಿ ಬೇಲೆ ಎಂಕ್ಲು ಆಂಡ ಎಂಕ್ಲೆಗೆ ಸಂಬಳ ಮಾತ್ರ ಕಮ್ಮಿ ಇಂದು ಸಂಬಳ ಯಾವ್ಜಿ ಒಂಜು ಮೈತೆ ಅಲ್ಪ ಎಂಕ್ಲೆಗೆ ದಾಲ ಎಂಕ್ಲೆ ವ್ಯವಸ್ಥೆ ದಾಲಜ್ಜಿ ಆ ಕಜಾವ್ದ ರಾಸಡೆ ಕುಲ್ಲುದು ಎಂಕ್ಲೆ ಒಣಸ ಮಲ್ಪೋಡು ಇಂದು ಪೂರ ಎಂಕ್ಲೆ ಭಾರಿ ಅನ್ಯಾಯ ಒಂದುಂಡು ಅಂಡ್ ಈತ್ ಬೇಲೆ ಮಲ್ಪುನ ಎಂಕ್ಲೆಗೆ ಒಂಜಿ ಈ ಸಂಬಳ ಕಮ್ಮಿ ಎಂಕ್ಲೆ ಈ ರೇಟ್ ಜಾಸ್ತಿ ಅನ್ನಗ ಸಾಮಾನ್ದ ಪೂರ ಎಂಕ್ಲೆ ದಾಯ್ತ ಮಲ್ಪುನಿ ಒಂಜು ಇಟ್ಟು ಮುರನಿ ಎಂಕ್ ಕೊರೋನಾ ಬತ್ತ ಟೈಮ್ಲ ಎಂಕ್ಲೆಗೆ ದಾಲಜ್ಜಿ ಎಂಕ್ಲೆ ದಾಲ ಕೊಡ್ತಿದ್ದರು ಮರ್ದ ವ್ಯವಸ್ಥೆ ಬೊಕ್ಕ ಒಂಜು ಇಟ್ಟು ಮುರನೀತ ಕೈತ ಟಾರ್ಚರ್ ಅಂಡೆ ಎಂಚಲ